ಮೊದಲನೇದಾಗಿ ನೀ ಸಿಗೋವರೆಗೂ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ನನಗೆ ಬಹಳ ಖುಷಿ ಆಗ್ತಾ ಇರೋದು, ಇಂಪ್ರೆಸ್ ಆಗ್ತಾ ಇರೋದು ಫಿಗರ್ 124 124. ಬಹುಶಃ ಐ ಗೆಸ್ ಒಬ್ಬ ವ್ಯಕ್ತಿ ಚಿತ್ರರಂಗದಲ್ಲಿದ್ದು ಕೆಲವು ವರ್ಷಗಳಾದ್ಮೇಲೆ ಕೆಲವು ಹೊಸ ಹೀರೋ ಪ್ರತಿಭೆಗಳು ಬಂದ ಹಾಗೆ ನಾರ್ಮಲ್ ಅದು ಕೆಲವು ಸಿನಿಮಾಗಳು ಕಮ್ಮಿ ಆಗೋದು. ಬಟ್ ಒಬ್ಬ ವ್ಯಕ್ತಿಯಲ್ಲಿ ಒಂದು ಡೆಡಿಕೇಶನ್, ಆ ಸಿನಿಮಾಗಿರೋ ಪ್ರೀತಿ ಹಾಗೂ ಇವತ್ತಿಗೂ ಆ ಶಿಸ್ತು ಅನ್ನೋದಿದ್ದಾಗ ಮಾತ್ರ ಈ ತರ ಫಿಗರ್ ಹೆಚ್ಚಾಗಕ್ಕೆ ಸಾಧ್ಯ. 124. ಸೊ ಐ ಥಿಂಕ್ 124 is not a figure, it defines Shivana, his dedication. So first of all, congratulations on that. 124ನೇ ಸಿನಿಮಾದಲ್ಲಿ ಮೋಸ್ಟ್ಲಿ ನಾವು ಮಾಡೋ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇರ್ತೀವಿ. ನನಗೆ ಇಲ್ಲಿ ಖುಷಿನೂ ಇದೆ, ಬೇಜಾರಿದೆ. ಖುಷಿ ಏನಕ್ಕಂದ್ರೆ ಈಗ ಇರೋದು, ಬೇಜಾರು ಏನಕ್ಕಂದ್ರೆ ನಮ್ಮನ್ನ ಹಾಕೊಂಡು ಲವ್ ಸ್ಟೋರಿ ತೆಗೆದೇ ನೆನೆಸ್ಬಿಟ್ಟಿದ್ದಾರೆ ಎಲ್ಲರೂ. ಇವ್ರು ಇವತ್ತಿಗೂ ಅದೇ ಮಾಡ್ತಾರೆ. ಸೊ ನಮ್ಗೆ ಈ ತರ ಯಾರಾದ್ರೂ ಕತೆ ಬರೆಯುವ ನಾವು ಮನೆಯಿಂದ ಇದೆ, ನಮ್ಮ ಸಿನಿಮಾಗಳ ರೊಮ್ಯಾಂಟಿಕ್ ಸಾಂಗ್ ಮಾಡಿದ್ರೆ ಗೊತ್ತಾಗ್ತಲ್ಲ ನನಗೆ ಎಷ್ಟು ವರ್ಷ ಆಯ್ತು ಅಂದ್ಬಿಟ್ಟು. ಇಟ್ಸ್ ಆಕ್ಚುಲಿ ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಟ್ ಇಸ್ ಸೋ ಬ್ಯೂಟಿಫುಲ್. ಸಿನಿಮಾ ಇಸ್ ದಿ ಓನ್ಲಿ ಪ್ರೊಫೆಷನ್ ಬಹುಶಃ ನನ್ನ ಪ್ರಕಾರ ನಮ್ಮಲ್ಲಿರೋ ಮಗುನ ಪ್ರೀತಿನ ಆಸಕ್ತಿಗಳನ್ನ ಇನ್ನೂ ಕೆತ್ತಿ ಹೊರಗಡೆ ತೆಗಿತಾನೆ ಇರುತ್ತೆ. ಒಂದು ಹೊಸ ಮುಹೂರ್ತ ಆದಾಗಲೂ ಚಿತ್ರರಂಗ ಹೇಳುತ್ತೆ ನೀವಿನ್ನೂ ನಮಗೆ ಬೇಕು, ನೀವಿನ್ನೂ ನಮಗೆ ಬೇಕು ಅಂತ. ಸೊ ಐ ಗೆಸ್ ಶಿವಣ್ಣ 124 is not at all a figure. So I think silence also speaks over. So I wish them all the very best, and of course to you too, man, all the very best. And ಮೂರು ಕಾಲ ಬಂದಾಗ ನನಗೆ ಗೊತ್ತಾಗೋದು, ಇನಿಷಿಯಲ್ ಡೇಸ್ ಅಲ್ಲಿ ಚಿತ್ರಕ್ಕೆ ನಾವು ಆ ಟೈಮಲ್ಲಿ ಶಿವನಂತರ ಹೋಗಿ ನೀವು ಕ್ಲಾಪ್ ಮಾಡಕ್ ಬರ್ಬೇಕು ಅಂದಾಗ ಬಹಳ ದೊಡ್ಡ ವಿಚಾರಗಳಾಗಿರೋದು ನನಗೆ. ಅವ್ರು ಒಪ್ಕೊಂಡು ಬರೋದು ಇವತ್ತಿಗೆ ಕುತ್ಕೊಂಡಾಗ ಅನ್ಸುತ್ತೆ ವಾಟ್ ಅ ಸ್ವೀಟ್ ಜರ್ನಿ. ನೋಡ್ತಾ 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 ಅವರಿಗೆ ಈ ಫಿಗರ್ ಟಚ್ ಆಗಿದ್ದು, ನಮಗೆ 25 ವರ್ಷ ಇಂಟ್ರೆಸ್ಟ್ ಆಗಿದ್ದು. ಸೊ ಐ ಗೆಸ್ ನಮ್ಮ ಕರಿಯರ್ ಅಲ್ಲೂ ಗೊತ್ತಿದ್ದೇನೋ ರೀತಿ ಯಾವುದೋ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ಸ್ ಹೇಗಿದೆಯೋ ಹಾಗೆ ನಿಮ್ದು ದೇಶವನ್ನು ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅಂಡ್ ಅಫ್ ಕೋರ್ಸ್ ಪ್ರತಿಯೊಬ್ಬರಿಗೂ ತಂಡದವರಿಗೆ ಈ ಪರ್ಟಿಕ್ಯುಲರ್ ಸಿಚುವೇಶನ್, ಕೋವಿಡ್ ಸಿಚುವೇಶನ್ ಅಂತ ನಾವೇನ್ ಹೇಳ್ತೀವಿ, ಇಲ್ಲಿ ಸಿನಿಮಾಗಳು ಅಂತ ಬಂದಾಗ ಇನ್ವೆಸ್ಟ್ಮೆಂಟ್ಸ್ ಅಂತ ಬರುತ್ತೆ, ದುಡ್ಡು ಅಂತ ಬರುತ್ತೆ. ತುಂಬಾ ಕಮ್ಮಿ ಜನ ಧೈರ್ಯ ಮಾಡಕ್ಕೆ ಆಗ್ತದೆ. ಅದು ತಪ್ಪು ಅಂತಾನೆ ಹೇಳ್ತಾರೆ ಕೆಲವು ಮಾಡಿಲ್ಲ ಅಂದಾಗ. ಬಟ್ ಇವತ್ತಿಗೂ ಧೈರ್ಯ ಮಾಡಿ ಚಿತ್ರರಂಗದಲ್ಲಿ ಕೆಲವು ಮುಹೂರ್ತ ನಡೀತಾ ಇದೆ ಅಂದಾಗ ಇನ್ನು ಕೆಲವು 10 ಜನಕ್ಕೆ ಪ್ರೋತ್ಸಾಹ ಆಗುತ್ತೆ. ಸಿನಿಮಾ ಮಾಡಿ ಶುರು ಮಾಡಿ ಏನಾಗಲ್ಲ. ಸೊ ಐ ಗೆಸ್ ಯುವರ್ ಫಿಲ್ಮ್ ಆಲ್ಸೋ ನಾನು ಇತ್ತೀಚಿನ ದಿನಗಳಲ್ಲಿ ಮುಹೂರ್ತ ಕಮ್ಮಿ ನೋಡಿರೋದು ಅಂಥದ್ರಲ್ಲಿ ಬಂದಿದ್ದು. ಸೊ ಲೆಟ್ ದಿಸ್ ಮೂವಿ ಬಿ ಅನ್ ಇನ್ಸ್ಪಿರೇಷನ್ ಟು ದ ರೆಸ್ಟ್ ಆಫ್ ದ ಪೀಪಲ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಸರ್. ಥ್ಯಾಂಕ್ ಯು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.